ಉಳ್ಳಾಲ ಮಂಚಿಲದ ಸಫರ್ ಸ್ಪೋರ್ಟ್ಸ್ ಬೊಕ ಕಲ್ಚರಲ್ ಅಸೋಸಿಯೇಷನ್ ವತಿರ್ದು ಮಂಚಿಲ ಪರಿಸರದ ಸರ್ವಧರ್ಮದ ಬಂಧುಲೆಗ್ ದಿನ ಬಳಕೆದ ಕಿಟ್ಟಲೇನು ಕೊರೊಂದುಲ್ಲ. ಇಂದೆ ತೊಟ್ಟಿಗೆ ಮುಸ್ಲಿಂ ಬಂಧುಲೆಗ್ 30ನೇ ವರ್ಷದ ಕಿಟ್ ವಿತರಣೆ ಮಂತೊಂದುಲ್ಲ. ಇಂದಕ್ಕೆ ತಂಕಲ್ನ ಕ್ಲಬ್ದ ಸದಸ್ಯರು ಮಲ್ಲ ಕೊಡುಗೆ ಕೊಡ್ತೇರು, ದಾನಿಲುಲ್ಲ ಸಹಕಾರ ಕೊಡ್ತೇರು. ಮಾತೆರೆಗಳ ದೇವರನ ಅನುಗ್ರಹ ಉಪ್ಪಡು ಪಂಡದು ಸಫರ್ ಸ್ಪೋರ್ಟ್ಸ್ ಬೊಕ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರು ನಜೀರ್ ಹುಸೇನ್ ತೆರಿಪಾಯರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರುಗಳು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಧ್ಯಕ್ಷರ ಪರವಾಗಿ ನಮ್ಮ ಸಫರ್ ಸಂಸ್ಥೆ ಪರವಾಗಿ ಎಲ್ಲರಿಗೂ ಒಂದೊಂದು ನಮ್ಮ ಸದಸ್ಯರುಗಳಿಗೂ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಉಳ್ಳಾಲ ಮಂಚಿಲದ ಸಫರ್ ಸ್ಪೋರ್ಟ್ಸ್ ಬೊಕ ಕಲ್ಚರಲ್ ಅಸೋಸಿಯೇಷನ್ ವತಿರ್ದು ತಂಕ್ಲೆನ ಮೊಹಲ್ಲದ ಮುಸ್ಲಿಂ ಬಂಧುಲೆಗ್ 30ನೇ ವರ್ಷದ ರಂಜಾನ್ ಕಿಟ್ ವಿತರಣೆ ಅಂಚನೆ ಬೇತೆ ಜಾತಿದ ಬಂಧುಲೆಗ್ ದಿನ ಬಳಕೆ ಸಾಮಗ್ರಿದ ವಿತರಣೆ ಕಾರ್ಯಕ್ರಮನ ಅಂಗಾರೆ ಬಯ್ಯಾಡು ಸಫರ್ ಸ್ಪೋರ್ಟ್ಸ್ದ ಕಚೇರಿಡು ಅಟೆಂಡ್ ಮಾಡ್ತಿದ್ದೇರು. ಸಫರ್ ಸ್ಪೋರ್ಟ್ಸ್ ಅಧ್ಯಕ್ಷರು ಶ್ರೀ ನಜೀರ್ ಹುಸೇನ್ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ದು ಕ್ಲಬ್ದ ಸದಸ್ಯರು ದಾನಿಲೇನ ಕೊಡುಗೆದ ಬಗೆಟ್ ಅಭಿನಂದನೆದ ಪಾತ್ರ ಪಂಡೇರು. ಒಂದೊಂದು ನಮ್ಮ ಸದಸ್ಯರುಗಳಿಗೂ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಏನೆಂದರೆ ನಾವು ಯಾವ ಒಂದು ಕಾರ್ಯ ಹೊರಡುವಾಗ ಅವರು ನಮ್ಮ ಬೆನ್ನ ಹಿಂದೆ ನಿಲ್ತಾರೆ. ಅದು ನಮಗೆ ತುಂಬ ಸಂತೋಷದ ವಿಷಯ ಆಗಿರ್ತದೆ. ಇನ್ನು ಮುಂದಕ್ಕೂ ಅವರೆಲ್ಲರೂ ನಮ್ಮ ಹಿಂದೆ ನಿಂತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲು ದೇವರು ಅವರು ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಫರ್ ಮಂಚಿಲ ಕರಿ 30 ವರ್ಷಡು ಸಾಮಾಜಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆ ಆರೋಗ್ಯ ಸೇವೆಯನ್ನು ನಿರಂತರವಾದ ಮಲ್ತೊಂದು ಬೈದನು. ರಂಜಾನ್ ತಿಂಗೊಳ್ಡು ಮುಸ್ಲಿಂ ಬಂಧುಲೆಗ್ ರಂಜಾನ್ ಕಿಟ್ಟಲೆಲ್ಲ ಕೊರೊಂದುಲ್ಲ. ಕರಿ ಇರುವ ವರ್ಷಡು ಈ ಕಾರ್ಯಕ್ರಮ ನಿರಂತರವಾದ ನಡತೊಂದು ಬೈದನು. ಈ ಸರ್ತಿ ಲಾಕ್ಡೌನ್ ಸಂಕಷ್ಟಡು ಜನಕ್ಕಳು ಬಂಗಾಡುಲ್ಲೇರು ಒಂದುವೇ ಪೊರ್ತು ರಂಜಾನ್ ತಿಂಗೊಲ್ಲ ಬೈದನು. ಅಂಚಾದ ಸಂಸ್ಥೆದ ಸದಸ್ಯರು ದಾನಿಲೇನ ಸಹಕಾರಡು ಮಾತಾ ಜಾತಿ ಧರ್ಮದ ಬಂಧುಲೆಗ್ 300 ಇಲ್ಲಲೆಗ್ ತಲಾ 1,800 ರೂಪಾಯಿ ಮೌಲ್ಯದ ಕಿಟ್ಟಲೇನು ಕೊರೊಂದುಲ್ಲ ಪಂಡದು ಸಫರ್ದ ಉಪಾಧ್ಯಕ್ಷರು ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀ ಆಯುಬ್ ಮಂಚಿಲ ತೆರಿಪಾಯರು. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ ಪೆರ್ಮನೂರು. ನಮ್ಮ ಸಂಸ್ಥೆಯು ಸುಮಾರು 30 ವರ್ಷಗಳಿಂದ ಸಾಮಾಜಿಕ ಶೈಕ್ಷಣಿಕ ಅದೇ ರೀತಿ ಕ್ರೀಡೆ ಮತ್ತು ಆರೋಗ್ಯ ಈ ಒಂದು ಕಾರ್ಯಗಳಲ್ಲಿ ನಮ್ಮ ಸಂಸ್ಥೆಯು ತನ್ನನ್ನು ತೊಡಗಿಸಿಕೊಂಡಿದೆ. ಸುಮಾರು 20 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ರಂಜಾನ್ ಕಿಟ್ಟು ಅನ್ನೋ ಒಂದು ಕಾರ್ಯವನ್ನು ಸಮರ್ಪಕವಾಗಿ ನಡೆಸಿಕೊಂಡು ಬರ್ತಾ ಇದೆ. ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಮತ್ತು ರಂಜಾನ್ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಹಿರಿಯ ಸದಸ್ಯರು ಕಿರಿಯರು ಎಲ್ಲರೂ ಸೇರಿಕೊಂಡು ಸಂಪೂರ್ಣ ಎಲ್ಲ ಸದಸ್ಯರುಗಳ ಸಹಕಾರ ಮತ್ತು ಇತರ ಕಿರಿಯರ ಹೊರಗಿನವರ ದಾನಿಗಳ ಸಹಕಾರದೊಂದಿಗೆ ಈ ಒಂದು ಸಂದರ್ಭದಲ್ಲಿ ಮಂಚಿಲ ಮೊಹಲ್ಲದಲ್ಲಿರುವಂತಹ ಸುಮಾರು 300 ಮನೆಗಳಿಗೆ 1,800 ರೂಪಾಯಿ ಅಂದಾಜಿಯ ಕಿಟ್ಟನ್ನು ಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಚಾಲನೆಯನ್ನು ನೀಡಿದ್ದೇವೆ. ಸಫರ್ ಸ್ಪೋರ್ಟ್ಸ್ದ ಗೌರವಾಧ್ಯಕ್ಷರು ಶ್ರೀ ಫಾರೂಕ್ UH ಪಾತೆರೊಂದು ಸಾರ್ಥ ವರ್ಮನುತ ಸಂಪತ್ತ ಒಂಜಿರ್ತೆ ಸಫರ್ ನಿರಂತರವಾದ ಜನಸೇವೆಡು ತೊಡಗಿಸಾವೊಂದುಂಡು. ಈತೆ ಇಡೀ ದೇಶ ಸಂದಿಗ್ಧ ಪರಿಸ್ಥಿತಿಡು ಉಂಡು. ಅಂಚಾದ ಈ ಸಂಕಷ್ಟದ ಪೊರ್ತುಡು ಜಾತಿ ಧರ್ಮ ತೂವಂದೆ ಮಂಚಿಲ ಪರಿಸರದ 300 ಇಲ್ಲಡೆ ಕಿಟ್ಟಲೇನು ಕೊರೊಂದುಲ್ಲ ಪಂಡದ ತೆರಿಪಾಯರು. ಸಫರ್ ಸಂಸ್ಥೆಯು 1991ರಲ್ಲಿ ಆರಂಭವಾದಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಚಟುವಟಿಕೆಯ ಮೇಲೆ ಚಟುವಟಿಕೆಯನ್ನು ನಡೆಸಿಕೊಂಡು ಇವತ್ತು ಇಡೀ ದೇಶವೇ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ಒಂದು ಕಿಂಚಿತ್ ಕಾಣಿಕೆಯನ್ನು ಸೇವೆಯನ್ನು ಇವತ್ತು ಸಫರ್ ಸಂಸ್ಥೆಯ ನಮ್ಮೆಲ್ಲ ಸದಸ್ಯರು ಹಾಗೂ ಕೆಲವೊಂದು ಹಿತೈಷಿಗಳ ಸಹಕಾರದಿಂದ ಇವತ್ತೊಂದು ಬೃಹತ್ ಮಟ್ಟದಲ್ಲಿ ಸುಮಾರು ಒಂದು 300-350 ಮಂದಿಗೆ ಒಂದು ಕಿಟ್ಟು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಅದಕ್ಕಾಗಿ ನಮ್ಮ ಕೆಲವೊಂದು ಸದಸ್ಯರು ಬಹಳಷ್ಟು ದುಡಿದಿದ್ದಾರೆ. ಅವರ ದುಡಿಮೆಯ ಫಲ ಇವತ್ತು ನಮ್ಮ ಎದುರಿಗೆ ಕಾಣಸಿಗ್ತಾ ಇದೆ. ಅದು ಎಲ್ಲರಿಗೂ ಅದರಲ್ಲಿ ಈ ಬಾರಿ ನಾವು ಏನು ಅಂತ ಹೇಳಿದರೆ ಪ್ರತಿ ವರ್ಷ ನಾವು ರಂಜಾನ್ ಸಂದರ್ಭದಲ್ಲಿ ಬಡವರನ್ನು ಹುಡುಕಿಕೊಂಡು ಅವರ ಮನೆಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಈ ಬಾರಿ ನಾವು ಬಡವ ಬಲ್ಲಿದ ಅನ್ನುವ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಈ ಸಲ ಆಹಾರದ ಕೊರತೆ ಎಲ್ಲರಿಗೂ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೆವು. ಅದರಲ್ಲೂ ಪ್ರತ್ಯೇಕವಾಗಿ ಈ ಸಲ ನಾವು ಯಾವ ಧರ್ಮವನ್ನು ಆಧರಿಸಿ ನಾವು ಕಿಟ್ಟನ್ನು ವಿತರಿಸ್ತಾ ಇಲ್ಲ, ಬದಲಿಗೆ ಎಲ್ಲ ಧರ್ಮದವರನ್ನು
ನಾವು ಒಂದುಗೂಡಿಸಿಕೊಂಡು ನಾವು ಇವತ್ತು ಈ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಭಾಳಷ್ಟು ದಾನಿಗಳು ಕೂಡ ಸಹಕಾರ ಮಾಡಿದ್ದಾರೆ. ಅವರೆಲ್ಲರ ಸಹಕಾರಕ್ಕೆ ತಕ್ಕದಾದ ಪ್ರತಿಫಲವನ್ನು ನಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರನ್ನ ಸೃಷ್ಟಿಸಿದ ಸೃಷ್ಟಿಕರ್ತನು ಅವರೆಲ್ಲರಿಗೂ ತಕ್ಕದಾದ ಪ್ರತಿಫಲವನ್ನು ನೀಡಲಿ ಮತ್ತು ಈ ಸಂಸ್ಥೆಯು ಯಶಸ್ವಿಯಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮಾತಾಡಲಿಕ್ಕೆ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಸಫರ್ದ ಸದಸ್ಯರು UK ಮೊಹಮ್ಮದ್ ಮುಸ್ತಫಾ ಬೊಕ ಮಂಚಿಲ ವೆಲ್ಫೇರ್ ಅಸೋಸಿಯೇಷನ್ದ ಅಧ್ಯಕ್ಷರು UH ಹಸನಬ್ಬ ಪಾತೆರೊಂದು ಕೊರೋನಾ ಸಂಕಷ್ಟ ಬೇಗಡೆ ದೂರ ಆವಡು ಮಾತ್ರೆಗಳ ಎಡ್ಡೆ ಆವಡು ಪಂಡದು ಕಿಟ್ಟು ವಿತರಣದ ಬಗ್ಗೆ ಹೆಚ್ಚಿನ ಪೊಲಬು ಕೊರಿಯರು. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ 29 ವರ್ಷ ಕಳೆದು 30 ವರ್ಷದ ಪಾದಾರ್ಪಣೆ ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರಾದಂಥ UH ಫಾರೂಕ್ ಮತ್ತು ಉಪಾಧ್ಯಕ್ಷರಾದ ಅಯ್ಯಬ್ಬರ್ ಅವರು ಹೇಳಿದಂತೆ ನಿರಂತರವಾಗಿ 20 ವರ್ಷದಿಂದ ರಂಜಾನ್ ಕಿಟ್ಟು ವಿತರಣೆಯ ಮಹತ್ವವು ಏನು ವಿತರಣಾ ಸಮಾರಂಭವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಬಹಳಷ್ಟು ಸಹಕಾರ ಕೂಡ ನಮ್ಮ ಇಲ್ಲಿಯ ಸಫರ್ ಸ್ಪೋರ್ಟ್ಸ್ನ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಮತ್ತು ಇಲ್ಲಿಯ ಹಿತೈಷಿಗಳು, ನಾಡಿನ ಸದಸ್ಯರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಭಾರತವಲ್ಲ ವಿಶ್ವಾದ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಲಾಕ್ಡೌನ್ನ ಸಂದರ್ಭದಲ್ಲಿ ಕೂಡ ನಾವು ಸಫರ್ ಈ ರಂಜಾನ್ ಕಿಟ್ ಅಲ್ಲ, ಅದರ ಒಟ್ಟಿಗೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆದಂತಹ ಆರ್ಥಿಕ ಇಕ್ಕಟ್ಟಿನ ಸಂದರ್ಭದಲ್ಲಿ ನಮ್ಮ ಸದಸ್ಯರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪೂರಕವಾಗಿ ನಮಗೆ ಸಹಕಾರ ಕೊಟ್ಟು ಇವತ್ತು ನಾವು ನಮ್ಮ ಎದುರಿಗೆ ನಿಂತಂಥ ನಾನು ಇವತ್ತು ಬಂದಿದ್ದೆ ನೋಡುವಾಗ ಬಹಳ ಖುಷಿಯಾಗ್ತಿದೆ. ನಿನ್ನೆ ಪಿಕ್ಕಲ್ಲಿ ನೋಡಿದೆ, ಬಹಳ ಒಂದು ಯಶಸ್ವಿಯಾದ ಒಂದು ಕಾರ್ಯಕ್ರಮ. ಈ 20 ವರ್ಷಕ್ಕಿಂತಲೂ ಅತಿ ಹೆಚ್ಚಿನ ಉತ್ಸಾಹತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಒಂದು ಸಹಕಾರ ಕೊಟ್ಟಂಥ ನಮ್ಮ ಸದಸ್ಯರಿಗಳಿಗೂ, ನಮ್ಮ ಅಧ್ಯಕ್ಷರಿಗೂ, ಗೌರವಾಧ್ಯಕ್ಷರಿಗೂ, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಸಂಸ್ಥೆಗೆ ಬಹಳಷ್ಟು ದಾನಿಗಳಿದೆ. ನಮ್ಮ ಸಂಸ್ಥೆ ಇರುವಂತಹ ಬಹಳ ಒಂದು ಹುಡುಗ ಇದ್ದಾನೆ ಅಂತಹ ಅವರುಗಳು ಕೂಡ ನಮ್ಮೊಟ್ಟಿಗೆ ಸಹಕಾರವನ್ನು ಕೈಜೋಡಿಸಿದ್ದಾರೆ. ಹಾಗೆಯೇ ನಮ್ಮ ಮಂಚಿಲ ವೆಲ್ಫೇರ್ ಅಧ್ಯಕ್ಷರಾದಂತಹ ಹಾಜಿ ಹಸನಬ್ಬಯ್ಯವರು ಇದ್ದಾರೆ, ಅವರು ಕೂಡ ಮಾಡಿದ್ದಾರೆ. ಹಾಗೆ ಗಲ್ಫಲ್ಲಿ ನಮ್ಮ ವಿದೇಶದಲ್ಲಿರುವಂಥ ಸದಸ್ಯರು ನಮ್ಮ ಸಫರ್ನ ಬಹಳಷ್ಟು ಜನದಲ್ಲಿ ಈ ಸಫರ್ನ ಸದಸ್ಯರಂದರೆ ಬಹಳ ಇದು ರಾಜಕೀಯವಾಗಿ ಕೂಡ ಮುಂದುವರೆದವರು, ಬಹಳ ಉತ್ಸಾಹದಿಂದ ಲೀಡರ್ಶಿಪ್ ಅಂತ ತೆಗೆದಂತಹದ್ದು ಅವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿ ಇವತ್ತು ನಮ್ಮ ಪ್ರತಿಯೊಂದು ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಅವರಿಗೆಲ್ಲರಿಗೂ ನಾನು ಮಗದೊಮ್ಮೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ, ಅಲ್ಲದೆ ನಮ್ಮ ಒಂದು ನೆಚ್ಚಿನ ಸಹೋದರ ಮತ್ತು ನಮ್ಮ ಬಹಳ ಹತ್ತಿರದಲ್ಲಿ ಇರುವಂತಹ ಅಲ್ತಾಫ್ ಶಾಕು ಕಂಪನಿ ಅವರು ಜುಬೇಲಿರುವಂಥ ಅವರು ಕೂಡ ನಮಗೆ ಬಹಳ ದೊಡ್ಡ ಒಂದು ಬೃಹತ್ ಮಟ್ಟದ ಒಂದು ಸಹಕಾರವನ್ನು ಕೊಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದರಲ್ಲೆಲ್ಲರಿಗೂ ಯಾರಾದರೂ ದಯವಿಟ್ಟು ಹೆಸರು ಬಿಟ್ಟು ಶ್ರಮಿಸುತ್ತಾ ಅವರಿಗೆಲ್ಲರಿಗೂ ನಾವು ಪ್ರತ್ಯೇಕವಾಗಿ ಅವರಿಗೆ ವಂದನೆಯನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವು ಇನ್ನು ಮುಂದಕ್ಕೂ ಯಶಸ್ವಿಯಾಗಲಿ ಅಂತ ಹೇಳುತ್ತಾ ಸಫರ್ ಕಲ್ಚರಲ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ಬು ಇದರ ಈ 29 ವರ್ಷಗಳ 30ನೇ ವರ್ಷದಲ್ಲಿ ಹಮ್ಮಿಕೊಂಡಂಥ ಈ ಸಂದಿಗ್ಧ ಪರಿಸ್ಥಿತಿಯ ಕಿಟ್ ವಿತರಣೆಯ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ಸದಸ್ಯರು ಮಾಡಿಕೊಂಡು ಬಂದಿದ್ದಾರೆ. ಅದಲ್ಲದೆ ಈ ಸಾರಿ ಪ್ರತ್ಯೇಕವಾಗಿ ಸರ್ವಧರ್ಮರಿಗೂ ಇದನ್ನು ವಿತರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ಬಹಳ ಉತ್ತಮ ಒಂದು ಬೆಳವಣಿಗೆ ಇದೆ. ಈ ಕಾರ್ಯಕ್ರಮ ಇನ್ನು ಮುಂದೆ ಇದಕ್ಕಿಂತಲೂ ಉತ್ತಮ ಕಾರ್ಯಕ್ರಮ ಮಾಡಲು ಸರ್ವಶಕ್ತನಾದ ಅಲ್ಲಾಹ್ ಅವರಿಗೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಮಂಚಿಲ ಸಫರ್ ಸ್ಪೋರ್ಟ್ಸ್ ಬೊಕ ಕಲ್ಚರಲ್ ಅಸೋಸಿಯೇಷನ್ದ ಮಾಜಿ ಅಧ್ಯಕ್ಷರು ಅಬ್ದುಲ್ ಫತಾಕ್, ಕಾರ್ಯದರ್ಶಿ ಇಕ್ಬಾಲ್, ಕೋಶಾಧಿಕಾರಿ ಸವಾದ್, ಮ್ಯಾನೇಜರ್ ರೆಹಮಾನ್, ಕ್ಯಾಪ್ಟನ್ ಮುನಾಸ್, ಉದ್ಯಮಿ ಶಂಶೀರ್, ಸದಸ್ಯರು ಸಿದ್ದಿಕ್ UH, ರಫೀಕ್ UP, BM ಮುಸ್ತಫಾ, ಸಲ್ಮಾನ್, ನೌಷದ್, ಮಂಚಿಲ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿ BM ಇಸ್ಮಾಯಿಲ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತೇರು.